ವಿಶ್ವ ಪರ್ಯಾಯ ಸಂಚಾರದಲ್ಲಿರುವ ಭಾವಿ ಪರ್ಯಾಯ ಮಠಾಧೀಶರಾದ ಪೂಜ್ಯ ಪುತ್ತಿಗೆ ಶ್ರೀಪಾದರು ಚಾಂದ್ರ ಯುಗಾದಿ ಹಬ್ಬವನ್ನ ಭಕ್ತಜನರ ಕೋರಿಕೆಯಂತೆ ಅಮೆರಿಕದ ನ್ಯೂಜೆರ್ಸಿಯ ತಮ್ಮ ಮಠದಲ್ಲಿ ಶ್ರೀಕೃಷ್ಣ ಪೂಜೆಯೊಂದಿಗೆ ಆಚರಿಸಿ ನೆರೆದ ಭಕ್ತವೃಂದದವರನ್ನ ಅನುಗ್ರಹಿಸಿದರು. ಪೂಜ್ಯ ಶ್ರೀಪಾದರು ಹೊಸ ವರ್ಷದಂದು ಫ್ಲೋರಿಡಾದ ನಗರಗಳಿಗೆ ಸಂಚರಿಸಿ ಆಸ್ಟಿನ್ ನಗರದಲ್ಲಿ ತಮ್ಮ ಮಠದ 10ನೆಯ ಶಾಖೆಯಲ್ಲಿ ಶ್ರೀಕೃಷ್ಣ ಪ್ರತಿಷ್ಠೆಯನ್ನ ಮಾಡಲಿದ್ದಾರೆ. ನಂತರ ಭಕ್ತಜನರ ಅಪೇಕ್ಷೆಯಂತೆ ಶಿಕಾಗೋ ನಗರದಲ್ಲಿ ತಮ್ಮ ಮಠದ 11ನೆಯ ಶಾಖಾ ಮಠವನ್ನ ಉದ್ಘಾಟಿಸಲಿದ್ದಾರೆ. ಮುಂದೆ ಕೆನಡಾ ದೇಶಕ್ಕೆ ದಿಗ್ವಿಜಯ ಮಾಡಿ ಭಕ್ತಜನರನ್ನ ಅನುಗ್ರಹಿಸಲಿದ್ದಾರೆ. ಚಾಂದ್ರ ಯುಗಾದಿಯ ಶುಭ ದಿನದಿಂದ ಪೂಜ್ಯ ಶ್ರೀಪಾದರ ವಿಶ್ವ ಪರ್ಯಾಯ ಸಂಚಾರದ ಭಾಗ 4 ಪ್ರಾರಂಭಗೊಂಡಂತಾಗಿದೆ.